ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಆಗ್ರಹಿಸಿ ಇಂದು ಅಂಗನವಾಡಿ ನೌಕರರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ರಜೆ ಮಂಜೂರು ವಿಚಾರದಲ್ಲಿ ನಿರ್ಬಂಧಗಳನ್ನ ತೆಗೆದು ಇಲಾಖೆಗೆ ಮೇಲ್ವಿಚಾರಣೆ ನಡೆಸಬೇಕು. ಆ ರೀತಿ ಸುತ್ತೋಲೆ ತಿದ್ದುಪಡಿ ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸುವುದನ್ನ ನಿಲ್ಲಿಸಬೇಕು. ಗೌರವಧನ ಪಾವತಿ ಹಲವೆಡೆ ಸಮರ್ಪಕವಾಗಿ ಪಾವತಿಯಾಗುತ್ತಿಲ್ಲ. ಆದ್ದರಿಂದ ಪ್ರತಿ ತಿಂಗಳು ಗೌರವಧನ ಪಾವತಿಯಾಗುವಂತೆ ವ್ಯವಸ್ಥೆ ಮಾಡಬೇಕು. ಅಂಗನವಾಡಿ ನೌಕರರಿಗೆ ಮುಂಬಡ್ತಿ ನೀಡಬೇಕು. ಕನಿಷ್ಠ ವೇತನ ಜಾರಿಗೆ ಮಾಡಬೇಕು. ಖಾಲಿ ಇರುವ ಅಂಗನವಾಡಿ ಸಹಾಯಕಿಯರ ಹುದ್ದೆಯನ್ನ ತುಂಬಬೇಕು. ಹೀಗೆ ಅನೇಕ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಪಾಕೆಟ್ ಫುಡ್ ಅನ್ನ ವಿತರಿಸುವಂತ ಈ ತರದ ಒಂದು ಏನು ಐಸಿಡಿಎಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಅದರಲ್ಲಿ ದುಡಿತಾ ಇರುವಂತ ಸುಮಾರು 28 ಲಕ್ಷ ಅಂಗನವಾಡಿ ನೌಕರರು ಇವತ್ತು ಏನಿದ್ದಾರೆ ಅವರನ್ನ ಬೀದಿಗೆ ತಳ್ಳುವಂತ ಏನು ಇವತ್ತು ಹುನ್ನಾರ ನಡೀತಾ ಇದೆ. ಅದನ್ನ ಬಲವಾಗಿ ಖಂಡಿಸಿ ನಾವು ಇಡೀ ದೇಶವ್ಯಾಪಿ CIT ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಅಂಗನವಾಡಿಗಳಲ್ಲಿ ಇವತ್ತು ತಾಜಾ ಆಹಾರವನ್ನು ಬಿಸಿ ಆಹಾರವನ್ನು ನಾವೇನು ತಯಾರು ಮಾಡಿ ಕೊಡ್ತಾ ಇದ್ದೇವೆ. ಆ ಆಹಾರದ ಬದಲಿಗೆ ಅಂಚೆ ಮೂಲಕ ಪೋಷಕಾಂಶಗಳ ಪ್ಯಾಕೆಟ್ ಅನ್ನ ಅಂಚೆ ಮೂಲಕ ವಿತರಿಸುವಂತ ಒಂದು ನೀತಿಯನ್ನ ಇವತ್ತು ತರಲಿಕ್ಕೆ ಹೊರಟಿದ್ದಾರೆ. 500ಕ್ಕೂ ಅಧಿಕ ಅಂಗನವಾಡಿ ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಕಡಿತವನ್ನ ವಿರೋಧಿಸಿ